ತಾಲೂಕಿನ ತಾಲೂಕು ತಹಶೀಲ್ದಾರರಾದ ಪ್ರಶಾಂತ್ ಕೆ ಪಾಟೀಲ ಅವರ ಅಧ್ಯಕ್ಷತೆಯಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ವಾಣಿ ಕಾಲೇಜಿನ ಪ್ರಾಂಶುಪಾಲ ಡಿ ದರೇಂದ್ರಯ್ಯ, ಕೇರಳ ಸಮಾಜದ ಸಮಾಜ ಸುಧಾರಕರಾದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ವೈಕಂ ಚಳುವಳಿಯ ಪ್ರತಿಪಾದಕರಾಗಿದ್ದು, ಭೂರಹಿತ ರೈತರಿಗೆ ಭೂ ಚಳುವಳಿಯ ಮೂಲಕ ಭೂಮಿ ಕೊಡಿಸಲು ಹೋರಾಡಿದವರು. ನಾರಾಯಣ ಗುರುಗಳ ಮಹಾನ್ ವ್ಯಕ್ತಿಗಳ ಆದರ್ಶಗಳು ಇಂದಿನ ಯುವಕರಿಗೆ ದಾರಿದೀಪವಾಗಿದೆ. ನಾರಾಯಣ ಗುರುಗಳು ಸಮಾಜದ ಪಿಡುಗುಗಳಾದ ಮೂಢನಂಬಿಕೆ, ಜಾತೀಯತೆ, ಅಸ್ಪೃಶ್ಯತೆ, ದೇವದಾಸಿ ಪದ್ಧತಿ, ಬೆತ್ತಲೆ ಸೇವೆ, ಬಾಲ್ಯ ವಿವಾಹ, ಗುಲಾಮಗಿರಿ, ಜೀತ ಪದ್ಧತಿ, ಜಮೀನ್ದಾರಿ ಪದ್ಧತಿಗಳ ತೊಡೆದು ಹಾಕಲು ಹೋರಾಡಿದವರು ಎಂದರು. ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ ಅವರು ಮಾತನಾಡಿ, ಹಿಂದುಳಿದ ವರ್ಗದವರಿಗೆ ದೇವಸ್ಥಾನ ಪ್ರವೇಶ ದೊರಕಿಸಿಕೊಡಲು ಹೋರಾಡಿದವರು ಮಹಾನ್ ಮಾನವತಾವಾದಿಯಾಗಿದ್ದು, ಅಂತರ್ಜಾತೀಯ ವಿವಾಹಕ್ಕೆ ಒತ್ತು ನೀಡಿದ ಇವರು ಸರ್ವರಲ್ಲೂ ಭಾತೃತ್ವವನ್ನು ಬೆಳೆಸಲು ಹೋರಾಡಿದರು. ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡಿದವರು ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದರು ಎಂದರು. ನಮ್ಮ ನಾರಾಯಣ ಗುರುಗಳು ಅಧ್ಯಾತ್ಮ ಗುರುಗಳಾಗಿದ್ದರು, ಧರ್ಮಪಾಲಕರಾಗಿದ್ದರು, ಜೊತೆಗೆ ಸಮಾಜ ಚಿಂತಕರು ಆಗಿದ್ದರು. ಅದು ಈ ತರ ಒಂದು ಕ್ರಾಂತಿ ಮಾಡಿದಂತಹ ಅಪರೂಪದ ವ್ಯಕ್ತಿ ಬ್ರಹ್ಮಶ್ರೀ ನಾರಾಯಣ ಗುರು. ಸ್ವತಃ ಸ್ವಾಮಿ ವಿವೇಕಾನಂದವರು ವಿಶ್ವದಲ್ಲಿ ಪ್ರವಾಸ ಮಾಡೋದು ಮುಂಚೆ ಕೇರಳಕ್ಕೆ ಬಂದಾಗ ಅಲ್ಲಿ ಜಾತಿ ವ್ಯವಸ್ಥೆಯನ್ನು ನೋಡಿ ಇದು ಹುಚ್ಚರ ಸಂತೆ ಅಂತ ಹೇಳುವಂತ ಸನ್ನಿವೇಶ ಇದೆ. ನಾವು 1910 ಉತ್ತರ ಭಾರತದಲ್ಲಿ ಪ್ರಮುಖ ಜಾತಿಯಲ್ಲಿ ಉನ್ನತ ಜಾತಿಯಲ್ಲಿದ್ದು ಮಾತ್ರ ಸೋಷಿಯಲ್ ರಿಫಾರ್ಮರ್, ಫ್ರೀಡಮ್ ಫೈಟರ್ ಆಗಿದ್ದಾರೆ, ಉನ್ನತ ಜಾತಿಯವರು. ಆದ್ರೆ ಈ ಅತ್ಯಂತ ಕೆಳಗೆ ಜಾತಿಯವರಿಗೆ ಅವಕಾಶ ದೊರಕದೆ ಅಲ್ಲೇ ವಿದ್ಯಾರ್ಹತೆ ಇರುವಲ್ಲಿ, ಆರ್ಥಿಕ ಅರ್ಹತೆ ಇರುವಲ್ಲಿ ಯಾರು ಅಷ್ಟು ಸಮಾಜಕ್ಕೆ ಕೊಡುಗೆ ಕೊಡೋಕ್ಕಾಗಿಲ್ಲ. ಅದರಲ್ಲಿ ಬ್ರಹ್ಮ ಶ್ರೀ ನಾರಾಯಣ ಗುರುಜಿಯವರು ಅತ್ಯಂತ ಈ ಹಿಂದಿನ ಸಮಾಜದಿಂದಲೂ ಕೂಡ ನಮ್ಮ ನಗರಸಭೆಯ ಮಾನ್ಯ ಅಧ್ಯಕ್ಷರು ಕೂಡ ಆಗಮಿಸ್ತಾರೆ. ಅವರಿಗೂ ಕೂಡ ತಾಲೂಕಿನಿಂದ ಸ್ವಾಗತ ಹೇಳಿದಂಗೆ ಈ ನಮ್ಮ 2-3 ಶತಮಾನದ ಹೋರಾಟದಲ್ಲಿ ಉನ್ನತ ಜಾತಿ, ಅವಕಾಶಗಳ ಜಾತಿ, ವಿದ್ಯಾಭ್ಯಾಸ ಹಿನ್ನೆಲೆ ಇದ್ದಂಥ ಮತ್ತು ವಕೀಲ ವೃತ್ತಿ ಇದ್ದಂಥವರು ಸೋಷಿಯಲ್ ರಿಫಾರ್ಮರ್ ಆಗಿ ನೋಡ್ತೀವಿ ನಾವು. ಅವರ ಕೊಡುಗೆ ಇದೆ. ಬಟ್ ಅತ್ಯಂತ ಹಿನ್ನೆಲೆ ಉಳ್ಳಂಥ ಮತ್ತು ಕಡಿಮೆ ಜಾತಿಯ ಅವಕಾಶಗಳಂತೂ ಕೂಡ ಈ ಸಾಧನೆ ಮಾಡಿದ್ರು ಬ್ರಹ್ಮಶ್ರೀ ನಾರಾಯಣ ಗುರುಜಿಯವರು. ಅವರ ಜೀವನ ಚರಿತ್ರೆ ಒಂದು ಅರಿವು ಪುಸ್ತಕ ಇದೆ. ಅದು ಕೂಡ ನಾವು ಜಸ್ಟ್ ಕೇಳಿಬಿಟ್ಟಿದ್ದೆ, ಓದಿಲ್ಲ. ಅದರಲ್ಲಿ ಅವರು ವಿಶೇಷವಾಗಿ ಅವರ ಕೊಡುಗೆ ಬಗ್ಗೆ ನಾವೆಲ್ಲ ಹೋಗಬೇಕು. ಬಟ್ ನಾನು ಈ ಸಮಯದಲ್ಲಿ ನಮ್ಮ ತಾಲೂಕು ಹೇಳಿದ ಇಷ್ಟಪಡೋದಂದ್ರೆ ಕೇವಲ ಒಂದು ನಮ್ಮ ಲೋಕಸಭೆ ಸಾಹೇಬರು ಹೇಳಿದಂಗೆ ಒಂದು ಜಾತಿಯನ್ನು ವ್ಯವಸ್ಥೆ ಮಾಡಿಕೊಂಡು ಆ ಜಾತಿ ಗುರುಗಳನ್ನು ತಂದುಕೊಂಡು ಅವರು ಆ ಸಮಾಜ ಹುಟ್ಟಿದ್ದು ಶ್ರೇಷ್ಠತೆ ಅದು ಇರೋ ಅವರಂತೆ ಈ ಇನ್ನಿತರ ಜನಸಂತ ಸಮಾಜದವರಿಗೆ ಒಂದು ಸ್ಫೂರ್ತಿ ಆಗುವ ಒಂದು ಉದ್ದೇಶ ಆಗಿದೆ. ನಂತರ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಜ್ಜಪ್ಪ ಯಾನೆ ಅಜಯ್ ಕುಮಾರ್ ಅವರು ಮಾತನಾಡಿ, ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಜೀವನ ಚರಿತ್ರೆಯ ಬಗ್ಗೆ ಅರ್ಥಪೂರ್ಣವಾಗಿ ವಿವರಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ತಹಶೀಲ್ದಾರರಾದ ಪ್ರಶಾಂತ್ ಪಾಟೀಲ್ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತರಾದ ಡಿ ಉಮೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅಜ್ಜಪ್ಪ ಯಾನೆ ಅಜಯ್ ಕುಮಾರ್, ಸದಸ್ಯರಾದ ಜಗದೀಶ್, ವಿಶಾಲಾಕ್ಷಿ, ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಮನೋಹರ್, ಕಾರ್ಮಿಕ ಇಲಾಖೆ ಅಧಿಕಾರಿಯಾದ ಅಲ್ಲಾ ಬಕ್ಷಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕೃಷ್ಣಮೂರ್ತಿ, ಉಪನೋಂದಣಿ ಅಧಿಕಾರಿ ಕಲಾವತಿ ಜೆ, ಶಿರಸ್ತೇದಾರ್ ತಿಪ್ಪೇಸ್ವಾಮಿ, ಶ್ರೀನಿವಾಸ್ ರೆಡ್ಡಿ ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ವಿರೋಧ ಮಾಡಿದ್ರು. ಅವಾಗ ಹೇಳಿದ್ರು ಇದು ನಮ್ಮ ಶಿವಾಲಯ ಇದು ಅಂತ ಹೇಳಿದಾಗ ಅವಾಗ ಎಲ್ಲ ಬೇರು ಕೀಳು ಜಾತಿ ಪರವಾಗಿ ಹೋರಾಡಿದಂತ ಏಕೈಕ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂತ ಮಹಾನ್ ವ್ಯಕ್ತಿ ಗುರುಗಳು ನಮ್ಮ ಜಾತಿಯಲ್ಲಿ ಹುಟ್ಟಿರೋದು ನಮ್ಮೊಂದು ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ರೆ ಅವ್ರು ಯಾವತ್ತೂ ಶಿವಗಿರಿಯಲ್ಲಿ ನಾರಾಯಣ ಗುರು ಅಂತಂದ್ರೆ ವಿಶೇಷ, ಇಡೀ ಕೇರಳನೇ ವಿಶೇಷ. ಯಾಕಂದ್ರೆ ಜಾತಿ ಬಿಟ್ಟು ಮಾಡತಕ್ಕಂತ ಜಯಂತಿ. ಇದಕ್ಕೆ ಇಂಡಿಯಾದಲ್ಲೇ ಯಾವ್ದಾದ್ರು ಗುರುಗಳಿಗೆ ಬ್ರಹ್ಮಶ್ರೀ ಅಂತ ಏನಾದ್ರು ಬಿರುಸಿಕ್ಕಿರೋದ್ರೆ ಈಗಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನಾದ್ರು ಕೇರಳ ವಿಸಿಟ್ ಕೊಟ್ರೆ ಫಸ್ಟ್ ವಿಸಿಟ್ ಕೊಡ್ತಾರೆ ಶಿವಗಿರಿ ಈ ಸ್ವಾಮೀಜಿ ಅವ್ರ ಮನೆ. ಇವರು ಸುಮಾರು ಶಾಲೆಗಳು ಆರಂಭಿಸಿದ್ರು. ಇವರು 1954 ಮುಖ್ಯವಿ ಬೆಳೆದಂಥವ್ರು. ಇವ್ರ ಬಗ್ಗೆ ಹೇಳಿದ್ರೆ ದಿನೆಲ್ಲ ಸಾಲು ಇವ್ರ ಬಗ್ಗೆ ಹೇಳಕ್ ಹೋದ್ರೆ. ಹಾಗೆ ನಮ್ಮ ಕಿಶೋರ್ ಇನ್ನೊಂದು ಹೇಳಿದ್ರು, ನಾವೀಗ ಇಲ್ಲಿ ಇವ್ರ ಪರವಾಗಿ ನಮ್ಮಲ್ಲಿ ಒಂದು ಈ ಇದರಲ್ಲಿ 7 ರಿಂದ 8
ಮಹಾನ್ ಪುರುಷರ ಒಂದು ಜಯಂತಿಯನ್ನ ಆಚರಣೆ ಮಾಡುವಂತಹ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಈ ಎಲ್ಲ ಜಯಂತಿಗಳ ಹಿಂದೆ ಆಯಾ ಜಾತಿಗೆ ಸೀಮಿತ ಆಗಿರುವಂಥದ್ದು ನಮ್ಮ ದುರ್ದೈವ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು. ನಾರಾಯಣಗುರುಗಳನ್ನ ಈಡಿಗರಿಗೆ, ವಾಲ್ಮೀಕಿ ಅಂದರೆ ನಾಯಕ ಜನಾಂಗಕ್ಕೆ, ಇನ್ಯಾವುದಕ್ಕೆ ಎಲ್ಲ ಜಾತಿಗಳಿಗೆ ಅದು ಸೀಮಿತವಾಗಿರುವಂತಹ ಜಯಂತಿಗಳಾಗಿದೆ. ಆದರೆ ಈ ಎಲ್ಲ ದಾರ್ಶನಿಕರು, ಮಹಾನ್ ಪುರುಷರು, ಈ ಸಂತರು ಏನ್ ನಾವಿವತ್ತು ಈ ಜಯಂತಿಗಳ ಆಚರಣೆ ಮಾಡ್ತಾ ಇದ್ದೀವಿ, ಒಂದು ಸಂಸ್ಥೆ ಅಂದ್ರೆ ಅದು SNDP ಆಗಿರೋದನ್ನ ಕೇರಳದ ಹೊರಗಡೆ, ಅದು ಇವತ್ತು ಬರೀ ಕೇರಳದ ಒಳಗಡೆ ಅಷ್ಟೇ ಇಲ್ಲ, ಇಡೀ ದೇಶದ ಒಳಗಡೆ ಅದು ಒಂದು ದೊಡ್ಡ ಚಳುವಳಿಯ ರೂಪವನ್ನು ಪಡ್ಕೊಂಡಿರೋದನ್ನ ನಾನು ಕಾಣಿಸ್ತೇವೆ. ಇದ್ರ ಉದ್ದೇಶ ಏನಪ್ಪ ಅಂದ್ರೆ, ವಿಶೇಷವಾಗಿ SNDP ಈ ಸಮಾಜ ಸುಧಾರಣೆ ಆಗಬೇಕು, ಧಾರ್ಮಿಕ ಸುಧಾರಣೆ ಆಗಬೇಕು, ಈ ಜಾತಿ ವೈಷಮ್ಯಗಳು ಹೋಗಬೇಕಾಗಿತ್ತು. ಮತ್ತೆ ಇನ್ನೊಂದು ಅದರಲ್ಲಿ ವಿಶೇಷ ಪ್ರಾತಿನಿಧ್ಯವನ್ನು ಏನು ಕೊಟ್ಟಿದ್ದಾರೆ ಅಂದ್ರೆ, ಮಹಿಳೆಯರಿಗೆ ವಿಶೇಷವಾದ ಸ್ಥಾನಮಾನವನ್ನು. ಯಾಕಂದ್ರೆ ನಾವು ಕೇರಳದಲ್ಲಿ ನಾವು ಹೇಳ್ತಾ ಇದ್ದೀವಿ, ಅದೇ ಕುಮಾರ್ ಸಾವು, ಕೇರಳದಲ್ಲಿ ಹೆಣ್ಣುಮಕ್ಕಳು ಎಷ್ಟು ಅಸಹ್ಯವಾಗಿ ಬದುಕಬೇಕಾದ ಪರಿಸ್ಥಿತಿ ಇತ್ತು ಅನ್ನೋದನ್ನ ನಾವು ವ್ಯಕ್ತ ಮಾಡ್ತೀವಿ. ಅದು ನಮ್ಮೂರಿ ಬ್ರಾಹ್ಮಣರ ಕೆಳಗಡೆ ಹೆಣ್ಣುಮಕ್ಕಳು ಬದುಕಬೇಕಂದ್ರೆ ಬಹಳಷ್ಟು ಕಷ್ಟ ಆಯಿತು. ಇನ್ನೂ ಸಹ ನಾವು ವ್ಯಕ್ತ ಮಾಡಬೇಕಾಗಿದೆ. ತಾಲೂಕಲ್ಲಿ ಇವತ್ತು ಸಹ ನಾವು ನೋಡ್ತೀವಿ, ಅಲ್ಲಿ ಕರಿಕೆರೆ ಹತ್ರ ಗಟ್ಪರ್ತಿ ಅಂತ ಬರುತ್ತೆ, ಗಟ್ಪರ್ತಿ ಒಳಗಡೆ ಯಾವ್ದಾದ್ರು ಹೆಣ್ಣುಮಕ್ಕಳು ಮೆಚ್ಯೂರ್ಡ್ ಆದ್ರೆ ಫಸ್ಟ್ ಶಾಂಪ್ ಹೋದ್ರೆ ಬ್ರಾಹ್ಮಣರು ಬಾವಿ ಹೋಗಿ ನೀರು ತಗೊಂಡು ಬರಬೇಕು. ಅಲ್ಲಿ ಅದರ ಉದ್ದೇಶವನ್ನ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ. ಇದೇ ವ್ಯವಸ್ಥೆ ಕೇವಲ ಒಳಗಡೆ ಇತ್ತು ಅನ್ನೋದನ್ನು ಸಹ ನಾವು ಗಮನಿಸಬೇಕಾಗುತ್ತೆ. ಹಾಗೆ ಮತ್ತೊಂದು ಈ ರೀತಿಯಾಗಿ ಸಾಮಾಜಿಕ ಸುಧಾರಕರಾಗಿ ನಾವು ನೋಡ್ತಾ ಹೋಗ್ತೀವಿ ನಾರಾಯಣಗುರು. ಹಾಗೆ ಮತ್ತೊಂದು ಮುಖವನ್ನು ನಾವು ನೋಡ್ತಾ ಹೋದಾಗ ಅವ್ರನ್ನ ಧಾರ್ಮಿಕ ಗುರು ಅನ್ನೋ ರೀತಿಯಲ್ಲಿ ನಾವು ನೋಡೋದನ್ನ ನಾವು ಯಾಕೆ ಧಾರ್ಮಿಕ ಗುರು ಅಂತಂದ್ರೆ, ಮೇಲ್ಜಾತಿಯವರು ದೇವಸ್ಥಾನಗಳನ್ನ ಕಟ್ಟಿಕೊಂಡಿದ್ವಿ, ಆ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋದಕ್ಕೆ ಅವಕಾಶವಿಲ್ಲ. ಏನು ಇಡೀ ಸಮಾಜ ಅಂತ ಬೇಕಾಗ್ತೀವಿ, ಅಲ್ಲಿ ಕೇರಳದ ಒಳಗಡೆ ಹೋಗಿ ಅವರ ಈಳುವ ಸಮಾಜ ಅಂತ ಬೇಕಾಗೋದನ್ನ ಕಾಣೋದು. ಆ ಈಳುವ ಸಮಾಜ ಒಂದು ಅಸ್ಪೃಶ್ಯ ಸಮಾಜ ಇದ್ದಾಗ ಅಂದ್ರೆ ಮೇಲ್ಜಾತಿಯವರು ಯಾವುದೇ ಕಾರಣಕ್ಕೂ ಸಹ ಅವ್ರ ನೆರಳು ಸಹ ಬೀಳಬಾರದು, ಅವರು ಹೆಜ್ಜೆಗಳಲ್ಲಿ ಓಡಾಡಬಾರದು. ಈ ರೀತಿಯಾದಂತಹ ಒಂದು ಅಸಮಾನತೆ ಇದ್ದಂತಹ ವ್ಯವಸ್ಥೆ ಒಳಗಡೆ ಅದನ್ನು ಪ್ರತಿಭಟಿಸುವಂತಹ ವ್ಯಕ್ತಿ ಅಂದ್ರೆ ನಾರಾಯಣಗುರು. ಹಾಗಾಗಿ ವಿಶೇಷವಾಗಿ ಯಾವಾಗ ದೇವಸ್ಥಾನಗಳಿಗೆ ಬಿಡೋದಿಲ್ಲ ಮೇಲ್ಜಾತಿಯವರು, ನಾವು ಅವ್ರ ಜಾತಿ ದೇವಸ್ಥಾನಗಳಿಗೆ ಹೋಗೋದು ಬೇಡ. ಅಲ್ಲಿರೋದೇ 30% ಇರುವಂತಹ ಈ ಈಗಿನ ಸಮಾಜ ಆ ದೇವಸ್ಥಾನಗಳಿಗೆ ಒಳಗಡೆ ಹೋಗಿಲ್ಲ ಅಂದ್ರೆ ಅವ್ರಿಗೆ ಕಾಣಿಕೆಗೆ ಬರೋದಿಲ್ಲ. ಇವತ್ತು ದೇವಸ್ಥಾನಗಳು ಏನಕ್ಕಿದ್ದಾವೆ ವಿಶೇಷವಾಗಿ ನೋಡ್ತಾರೆ, ಯಾರು ಭಕ್ತಾದಿಗಳು ಬಂದಾಗ ದುಡ್ಡನ್ನು ಹಾಕ್ತಾರೆ, ಆ ದುಡ್ಡಿನ ಮೂಲಕ ಸಮಾಜದ ಅಭಿವೃದ್ಧಿಗೆ ಬಳಸುವುದು, ಆ ಉದ್ದೇಶವನ್ನು ಇಟ್ಕೊಂಡು ದೇವಸ್ಥಾನಗಳನ್ನು ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲ ಹೋಗಿಲ್ಲ ದೇವಸ್ಥಾನಗಳು ಇರ್ತಾವ, ಬೇರೆ ದೇವಸ್ಥಾನಗಳು ಇರ್ತಾವ, ಹಾಗೆ ಯಾವ ದೇವಸ್ಥಾನಕ್ಕೂ ಹೋಗೋದೇ ಇಲ್ಲ. ನಾವೊಂದು ದೇವಸ್ಥಾನಗಳನ್ನು ಕಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸುಮಾರು 60 ದೇವಸ್ಥಾನಗಳನ್ನ ಕೇರಳದ ಒಳಗಡೆ ಕಟ್ಕೊಳ್ಳೋದನ್ನ ಕಾಣ್ಬೋದು. ಇದರ ಪ್ರತಿಫಲವಾಗಿ ಅವರು ಅವರ ಕಾಂಕ್ರೀಟ್ ದೇವರು ಅಂತ ಇರ್ತಾರೆ, ನಾರಾಯಣಗುರುನ ಸಿಮೆಂಟ್ ದೇವರು ಅಂತ ಇರ್ತಾರೆ ಕಾಣ್ಬೋದು ಕೇರಳದ ಒಳಗಡೆ. ಯಾಕಂದ್ರೆ ಆ ವ್ಯಕ್ತಿ ದೇವರು ಬೇಡ ಅನ್ನುವಂತ ಸಂದರ್ಭದ ಒಳಗಡೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದನ್ನು ನಾವು ಕಂಡು, ಯಾಕೆ ನಾವು ಯಾಕೆ ಕಡಿಮೆ ಅನ್ನುವಂತ ಉದ್ದೇಶ ಇಟ್ಕೊಂಡು ನಾರಾಯಣಗುರು ದೇವಸ್ಥಾನಗಳನ್ನು ಕಟ್ಟೋದ್ರ ಮೂಲಕ ಒಂದು ದೊಡ್ಡ ಧಾರ್ಮಿಕ ಆಂದೋಲನವನ್ನ, ಧಾರ್ಮಿಕ ಸುಧಾರಣೆಯನ್ನ ಕೇರಳದ ಒಳಗಡೆ ಅಷ್ಟೇ ಅಲ್ಲ, ಕೇರಳದ ಪಕ್ಕದ ರಾಜ್ಯಗಳಂತ ಕರ್ನಾಟಕದ ಒಳಗಡೆ, ಆಂಧ್ರದ ಒಳಗಡೆ, ತಮಿಳು ಒಳಗಡೆ ಈ ರೀತಿಯಾದಂತಹ ಒಂದು ಸುಧಾರಣೆ ಆಗೋದಕ್ಕೆ ನಮ್ಮ ನಾರಾಯಣಗುರು ತಮ್ಮದೇ ಆದಂತಹ ಪಾತ್ರವನ್ನು ವಹಿಸಿದ್ರು ಅನ್ನೋದನ್ನು ನಾವು ಕಾಣ್ಬೋದು. ಹಾಗಾಗಿ ಈತ ವಿಶೇಷವಾಗಿ ಸಂಸಾರ ಆಗ ಸಂಸಾರದ ನಂತರ ಏನಾಯ್ತು ಅಂದ್ರೆ, ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿ ಈ ಸಂಸಾರ ಬೇಡ, ಏನು ಬೇಡ, ಒಂದು ವೈರಾಗ್ಯವನ್ನು ತಾಳಿಬಿಟ್ಟು ಈ ಸಮಾಜದಿಂದ ನಾವು ಎಲ್ಲವನ್ನ ತ್ಯಾಗ ಮಾಡಿಬಿಟ್ಟು ಒಂದು ತಪಸ್ಸು ಮಾಡಿಬಿಟ್ಟು ಅದ್ರ ಫಲವಾಗಿ ಜ್ಞಾನ ಬೆಳೆಯೋದನ್ನ ಜ್ಞಾನ